ಉಡುಪಿಯ ಬಿ.ಆರ್. ಶೆಟ್ಟಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಮತ್ತೆ ಧರಣಿ ಕೂತಿದ್ದಾರೆ. ಕಳೆದ ಕೆಲವು ಸಮಯಗಳ ಹಿಂದೆ ಸಂಬಳ ಸರಿಯಾಗಿ ಆಗಿಲ್ಲ ಎನ್ನುವ ಕಾರಣಕ್ಕೆ ಸಿಬ್ಬಂದಿಗಳು ಧರಣಿ ಕೂತಿದ್ರು, ಪ್ರತಿಭಟನೆಯನ್ನು ನಡೆಸಿದ್ರು. ಬಳಿಕ ಶಾಸಕರ ಮಧ್ಯಸ್ಥಿಕೆಯಿಂದಾಗಿ ಒಂದಷ್ಟು ಸಮಸ್ಯೆಗಳು ಬಗೆಹರಿದಿದ್ದವು. ಈ ಬಾರಿ ಮತ್ತೆ ಸಿಬ್ಬಂದಿಗಳಿಗೆ ಸರಿಯಾದ ಸಮಯಕ್ಕೆ ವೇತನ ಆಗಿಲ್ಲ ಅನ್ನುವ ಕಾರಣದಿಂದ ಸಿಬ್ಬಂದಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶಾಸಕರು ಮತ್ತೆ ಮಧ್ಯಪ್ರವೇಶಿಸಿದ್ದಾರೆ. ಶಾಸಕರು ಆಗಮಿಸಿ ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಸಿಬ್ಬಂದಿಗಳ ಗೋಳು ಕೇಳೋರಿಲ್ಲ ಅಂತಾಗಿದೆ. ಆದರೂ ಶಾಸಕರು ಈಗಾಗಲೇ ಮಂಜೂರಾಗಿರುವಂತಹ ಹಣವನ್ನು ಸಿಬ್ಬಂದಿಗಳ ವೇತನಕ್ಕಾಗಿ ಉಪಯೋಗಿಸಿ ಅನ್ನುವಂತಹ ನಿರ್ದೇಶನವನ್ನು ನೀಡಿದ್ದಾರೆ. ನರ್ಸಿಂಗ್ ಅವ್ರ ಮುಂದೆ ಹೋದ್ರೆ ಅವರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನರ್ಸಿಂಗ್ ಅವ್ರ ಮುಂದೆ ಫಸ್ಟ್ ಸ್ಟ್ರೈಕ್ ಸ್ಟಾರ್ಟ್ ಆದದ್ದು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇದು ಸರ್. ಅಂದ್ರೆ ಅದು ಹೊರಗಡೆ ಗೊತ್ತು, ಅಂದ್ರೆ ಒಳಗಿಂದ ಫಸ್ಟ್ ಅವರು ಸ್ಯಾಲರಿ ಆಗಲಿಲ್ಲ ಇಶ್ಯೂಸ್ ತೆಗೆದಿದ್ರು. ಸೊ ಅವರಿಗೆ ಹೇಳಿದ್ದಾರೆ ನೀವೆಲ್ಲ ಮುಂದೆ ಹೋದ್ರೆ ನಿಮ್ದೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್. ನಾವು ಈಗ ಅವರಿಗೆ ಏನು ಕಮಿಟ್ ಮಾಡಬೇಕು? ನಾನು ಹೇಳ್ತೀನಿ ಸರ್, ನೀವು ನನಗೆ ಚೆಕ್ ಕೊಡುವಾಗ ಕ್ಲಿಯರ್ ಆಗಿ ಹೇಳಿದೆ, ಈ ಹಣವನ್ನು ಸ್ಟಾಫಿನ ಸ್ಯಾಲರಿಗೆ ಯುಟಿಲೈಸ್ ಮಾಡಬೇಕು. ಅದರ ಮುಂಚೆ ನೀವು ನಮಗೆ ಚೆಕ್ ಕೊಟ್ಟದ್ದು ಸೋಮವಾರ ಸರ್, ಶುಕ್ರವಾರ ರಾತ್ರಿ ಡಾಕ್ಟರ್ ಸರ್ ಫೋನ್ ಮಾಡಿದ್ರು ನನಗೆ ಹಣ ಬಂದಿದೆ, ಅದು ಚೆಕ್ ಕೊಡೋ ಮುಂಚೆ ಶಾಸಕರು ಮತ್ತು ಇವರು ಆ ಹಣವನ್ನು ಸ್ಟಾಫ್ ಸ್ಯಾಲರಿಗೆ ಯೂಸ್ ಮಾಡಬೇಕು ಅಂತ ಕಮಿಟ್ಮೆಂಟ್ ಕೊಡಬೇಕು ನೀವು ನನಗೆ, ಆಗ ಮಾತ್ರ ನಾನು ಚೆಕ್ ಕೊಡ್ತೇನೆ ಅಂತ ಹೇಳಿದ್ರು ನನಗೆ. ಈಗ ಹೇಳಿದಾಗ ನಾನು DHO ಡಿಸ್ಟ್ರಿಕ್ಟ್ ಸರ್ಜನ್ ಆಫೀಸಲ್ಲಿ ಕರೆದು ಅವರನ್ನು ಮಾತಾಡಿಸಿದಾಗ ಆಗ ಅವರದ್ದು ಆಯುಷ್ಮಾನಲ್ಲಿ ಇನ್ನೊಂದು 60 ಲಕ್ಷ ರೂಪಾಯಿ ಬರಲಿಕ್ಕೆ ಹೇಳಿದಾಗ ಅದನ್ನು ನಾವು ಏನಾದ್ರು ಮಾಡಿ ತರ್ತೇವೆ, ನೀವು ಸ್ಟ್ರೈಕಿಗೆ ಹೋಗ್ಬೇಕು. ಆಗ ಕಂಡೀಷನ್ ಹಾಕಿದ್ದೇವೆ ಅಂದರೆ ಇದನ್ನು ಕೆಳಗಿಂದ ಮೇಲಿನ ಸ್ಟಾಫ್ನವರಿಗೆ 1.5 ತಿಂಗಳವರೆಗಿದ್ದು ಕೊಡ್ಲಿಕ್ಕೆ ಬರ್ತದೆ, ಅದನ್ನು ಕೊಡಬೇಕು ಅಂತ. ಅದಕ್ಕೆ ಮ್ಯಾನೇಜ್ಮೆಂಟ್ನವರು ಕಮಿಟ್ಮೆಂಟ್ ಆಗಿದ್ರು, ಮತ್ತು ರೈಟಿಂಗಲ್ಲಿ ಕೊಟ್ಟಿದ್ದೇವೆ ನಾವು ಚೆಕ್ ಕೊಡುವಾಗ. ಮತ್ತು 50 ಲಕ್ಷವನ್ನು ಮೊನ್ನೆ ಮುಖ್ಯಮಂತ್ರಿಗಳು ಬರುವ ದಿವಸ ಅದನ್ನು ಸ್ಯಾಂಕ್ಷನ್ ಆಗಿ ಶನಿವಾರ ನಾವು ಅವರಿಗೆ ಪೇಮೆಂಟ್ ಮಾಡ್ತೀವಿ. ನಾನು ಇದು ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಅವರಿಗೆ 50 ಲಕ್ಷ ಪೇಮೆಂಟ್ ಮಾಡುವಾಗ